ಮುಖದ ಚಳಿ ಆಗ್ತಾ ಇದೆ ಅಂತ ಮಾಸ್ಕ್ ಹಾಕೊಂಡಿದ್ದೀನಿ. ಯಾರಾದರೂ ನೋಡಿದ್ದೀರಾ ಮುಖದ ಚಳಿ ಆಗುತ್ತೆ ಅಂತ ಮಾಸ್ಕ್ ಹಾಕೊಳ್ಳೋದನ್ನ ನೀವು? ನೋಡಿ ಏನೇನೋ ಫಾಲ್ಸ್ಗಳು ಸುಮಾರಿದೆ, 100+ ಫಾಲ್ಸ್ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೀರು ತನಕ ನಾವು ಹೋಗ್ಬೋದಲ್ವಾ, ಸೊ ನಮಗೆ ಇದನ್ನು ಎಂಜಾಯ್ ಮಾಡೋಕ್ಕಾಗ್ತಾ ಇದೆ. ಗುಡ್ ಮಾರ್ನಿಂಗ್. ನಾವಿದ್ದೀವಿ ಸದ್ಯಕ್ಕೆ ಇಲ್ಲಿ ಲಾಂಗ್ ವೀಕೆಂಡ್ ನಮಗೆ ಇವಾಗ ಕ್ಯಾನಡಾಲಿ. ಸೊ ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ 4 ದಿನ ರಜಾ. ಸೊ ಸದ್ಯಕ್ಕೆ ಇವತ್ತು ನಾವು ಹ್ಯಾಮಿಲ್ಟನಲ್ಲಿರೋ ವೆಬ್ಸ್ಟರ್ ಫಾಲ್ಸಲ್ಲಿದ್ದೀವಿ. ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನಿಮಗೂ. ಕೇಳಿಸ್ತಾ ಇರ್ಬೋದು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಜೋರಾಗಿ ಬೀಳ್ತಾ ಇರೋದು ನೀರು. ಸೊ ನೋಡೋಣ ಹೆಂಗಿದೆ ಅಂತ. ಹಾಯ್ ರಿಯಾನ್ಶ್. ನಾವು ಇವತ್ತು ಪೂಜಾ ಮತ್ತು ಅಭಿಷೇಕ್ ಅವ್ರ ಜೊತೆ ಬಂದಿದ್ದೀವಿ ಇಲ್ಲಿ ಬೀಚ್ಗೆ. ಹಾಯ್. ಬೀಚ್ ಅಲ್ಲ, ಫಾಲ್ಸ್ಗೆ. ಹ್ಯಾಮಿಲ್ಟನಲ್ಲಿ 100ಗಿಂತ ಜಾಸ್ತಿ ಫಾಲ್ಸ್ ಇದೆ. ನಾವಿವಾಗ ಬಂದಿರೋದು ವೆಬ್ಸ್ಟರ್ ಅಂತ. ಇನ್ನೂ ಇಲ್ಲಿ ಟ್ಯೂಸು, ಆಮೇಲೆ ಟಿಫನಿ ಫಾಲ್ಸು, ಇನ್ನೂ ಏನೇನೋ ಫಾಲ್ಸ್ಗಳು ಸುಮಾರಿದೆ, 100+ ಫಾಲ್ಸ್ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಅಷ್ಟೆಲ್ಲ ನಾವು ಇವತ್ತು ನೋಡೋಕೆ ಹೋಗ್ತಿಲ್ಲ, ಸಿಕ್ಕಿರೋದು ಒಂದು 2-3 ಯಾವ್ದಾದ್ರು ನೋಡ್ಕೊಂಡು ಹೋಗೋಣ ಅಂತ. ಫಾಲ್ಸ್ ನಾವು ಹೋಗ್ತಾ ಇರೋದು ಟ್ಯೂ ಫಾಲ್ಸ್ ದಂಡಾಸ್ ಪೀಕಲ್ಲಿ. ಇದಲ್ಲ, ಮುಂದೆ ಸಿಗುತ್ತೆ ಫಾಲ್ಸು ಅಲ್ಲ ರಿಯಾನ್ಸ್? ಇದಲ್ಲ ಫಾಲ್ಸು, ಮುಂದೆ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ? ಫಾಲ್ಸ್ ನಾವು ಬಂದಿರೋದು ಟ್ಯೂ ಫಾಲ್ಸ್ ಅಂತ, ದಂಡಾಸ್ ಪೀಕ್. ಇನ್ನು ಮುಂದೆ ಹೋಗಿ ನಾವು ದಂಡಾಸ್ ಪೀಕಿಗೆ ಹೋಗ್ಬೋದು. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಹೈಟಿಂದ ಬೀಳ್ತಾ ಇದೆ. ನಾವು ಯಾವಾಗ ಬರೀ ನಯಾಗ್ರಾ ಫಾಲ್ಸ್ ಒಂದೇ ನೋಡಿದ್ದಿಲ್ಲಿ, ಬಟ್ ಇದೆಲ್ಲ ಇವಾಗ ಎಕ್ಸ್ಟ್ರಾ ಹೊಸ ಫಾಲ್ಸ್ ನೋಡಬೇಕಾದ್ರೆ ತುಂಬ ಖುಷಿ ಆಗ್ತಾ ಇದೆ. ಇವನು ಮಾತ್ರ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಚಳಿ ಆಗ್ತಾ ಇದೆ ಅಂತ ಮಾಸ್ಕ್ ಬೇರೆ ಹಾಕ್ಕೊಂಡಿದ್ದಾನೆ. ಮುಖಕ್ಕೆ ಚಳಿ ಆಗ್ತಾ ಇದೆ ಅಂತ ಮಾಸ್ಕ್ ಹಾಕ್ಕೊಂಡಿದ್ದಾನೆ. ಯಾರಾದರೂ ನೋಡಿದ್ದೀರಾ ಮುಖಕ್ಕೆ ಚಳಿ ಆಗುತ್ತೆ ಅಂತ ಮಾಸ್ಕ್ ಹಾಕೊಳ್ಳೋದನ್ನ ನೀವು? ನೋಡಿ. ಆ್ಯಂಡ್ ಇವಾಗ ಸದ್ಯಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ದಂಡಾಸ್ ಪೀಕಿಗೆ. ಅಲ್ಲೊಂದು ಪೀಕ್ ಪಾಯಿಂಟ್ ಇದೆ, ಲುಕ್ಔಟ್ ಪಾಯಿಂಟ್ ಥರ, ಅಲ್ಲಿ ಆ ಎಂಡಲ್ಲಿದೆ. ಅಲ್ಲಿ ಹೋದರೆ ಫುಲ್ ಸಿಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೋಲ್ ಹ್ಯಾಮಿಲ್ಟನ್ ಸಿಟಿ ಅಥವಾ ಮುಂದೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹತ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಸ್ಟೀಪ್ ಇದೆ ಆ್ಯಕ್ಚುಲಿ, ಸುಸ್ತಾಗಿದೆ, ಹೊಟ್ಟೆನೂ ತಾಳ ಹಾಕ್ತಾ ಇದೆ. ಏನು ಚಿಕ್ಕಡೆ ಬಾ.
ಅವ್ರು ಆಲ್ರೆಡಿ ಮುಂದೆ ಹೋಗಾಗಿದೆ, ನಾವು ಹಿಂದೆಯಿಂದ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಅವ್ನಿಗೆ ಸುಸ್ತಾಯ್ತಂತೆ, ಸೊ ನಾವು ಒಂದು ಸ್ವಲ್ಪ ನಿಧಾನ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೀವು ಕೆನಡಾದಲ್ಲಿರೋರು ಯಾರಾದರೂ ಈ ವ್ಲಾಗನ್ನು ನೋಡ್ತಾ ಇದ್ದರೆ ನಿಮಗೆ ಈ ಥರ ಒಂದು ಒನ್ ಡೇ ಔಟಿಂಗ್ ಈ ಥರ ಬರಬೇಕು ಅಂತ ಇದ್ದರೆ ನೀವು ಈ ಫಾಲ್ಸ್ಗೆಲ್ಲ ಬರ್ಬೋದು. ಇದು ಹ್ಯಾಮಿಲ್ಟನಲ್ಲಿರೋ ಫಾಲ್ಸು ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ಊಟ ಮುಗಿಸ್ಕೊಂಡು ಇನ್ನ 2 ಫಾಲ್ಸು ಹತ್ತಿರದಲ್ಲೇ ಇತ್ತು ಅಂತ 2 ಮತ್ತೆ ಬಂದಿದ್ದೀವಿ. ಯಾವ ಫಾಲ್ಸ್ ಇದೆ ಅಂಚಿದು? ಇಲ್ಲಿ ಹತ್ತಿರದಲ್ಲಿ ಇನ್ನ 2 ಟಿಫನಿ ಫಾಲ್ಸ್ ಮತ್ತು ಶರ್ಮನ್ ಫಾಲ್ಸ್ ಅಂತ ಇದೆ. ಸೊ ಅದ್ರ ಹತ್ರ ಬಂದಿದ್ದೀವಿ ಇವಾಗ. ಚಳಿ ಆಗ್ತಾ ಇದೆ, ಆ್ಯಕ್ಚುಲಿ ನಡುಕ್ತಾ ಇದೆ ಒಂದು ಸ್ವಲ್ಪ. ನೀರ ಹತ್ರ ಬಂದಂಗೆಲ್ಲ ಜಾಸ್ತಿ ಚಳಿ ಆಗ್ತಾ ಇರುತ್ತೆ. ಸೊ ಇದನ್ನು ನೋಡಿಕೊಂಡು ಇನ್ನು 2 ಫಾಲ್ಸು ನೋಡ್ಕೊಂಡು ಹೋಗೋಣ ಅಂತ. ಇವತ್ತು ಫಾಲ್ಸ್ ಡೇ ನಮ್ಮದು. ಬರೀ ಫಾಲ್ಸೇ ನೋಡ್ತಾ ಇದ್ದೀವಿ. ಸೊ ಫಾಲ್ಸ್ ಡೇ ಇವತ್ತು. ನೀರು ತನಕ ನಾವು ಹೋಗ್ಬೋದಲ್ವಾ. ಸೊ ನಮಗೆ ಇದನ್ನು ಎಂಜಾಯ್ ಮಾಡೋಕ್ಕಾಗ್ತಾ ಇದೆ ಈ ಫಾಲ್ಸ್ನ. ರಿಯಾನ್ಶಿಗೆ ಸುಸ್ತಾಯ್ತು ಅಂತ ಇಬ್ರು ಗಣಪತಿ ಬಪ್ಪ ಮೋರ್ಯ ಮಾಡ್ತಾ ಇದ್ದಾರೆ ಇವಾಗ. ಓಕೆ, ಸೊ ಇದು ನಾವು ಬರ್ತಾ ಇರೋ ಲಾಸ್ಟ್ ಫಾಲ್ಸ್, ಇವತ್ತಿಂದು 4ನೇ ಫಾಲ್ಸು, ಟಿಫನಿ ಫಾಲ್ಸ್ ಅಂತ. ಶರ್ಮನ್ ಫಾಲ್ಸಿಂದ ಒಂದು 5 ಮಿನಿಟ್ಸ್ ದೂರದಲ್ಲಿದೆ ಅಷ್ಟೇ. ಸೊ ಲಾಸ್ಟಾಗಿ ಈ ಫಾಲ್ಸಿಗೆ ಬಂದಿದ್ದೀವಿ ನಾವು ಇವತ್ತು. ತುಂಬ ಚೆನ್ನಾಗಿದೆ. ಇದೂ ಫಾಲ್ ಕಲರಲ್ಲೆಲ್ಲ ಇದ್ದಾಗ ತುಂಬ ಮರಗಳೆಲ್ಲ ಎಲೆಗಳೆಲ್ಲ ತುಂಬಿಕೊಂಡಿದ್ದಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಇವಾಗೆಲ್ಲ ಮರಗಳೆಲ್ಲ ಬರಡಾಗಿದೆ. ಸೊ ಹಾಗಾಗಿ ಅಷ್ಟು ಇದು ಕಾಣಿಸ್ತಾ ಇಲ್ಲ. ಬಟ್ ಸ್ಟಿಲ್ ಫಾಲ್ಸ್ದು ಬ್ಯೂಟಿ ಹೆಂಗಿದ್ರು ಹಂಗೆ ಇರುತ್ತೆ. ಫಸ್ಟ್ ವೆಬ್ಸ್ಟೆಡ್ ಫಾಲ್ಸ್ಗೆ ಹೋದರೆ ಅಲ್ಲೇ ಒಂದು ಪಾರ್ಕಿಂಗ್ ಟಿಕೆಟ್ ತೊಗೊಂಡ್ರೆ ಆ ಪಾರ್ಕಿಂಗ್ ಟಿಕೆಟಲ್ಲೇ ನೀವು ಈ 4 ಫಾಲ್ಸನ್ನು ಕವರ್ ಮಾಡ್ಬೋದು. ಮತ್ತೆ ಪಾರ್ಕಿಂಗಿಗೆ ಏನು ಕೊಡಬೇಕಾಗಿಲ್ಲ. ಸೊ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ನಮ್ಮ ಇವತ್ತಿನ ಹೋಲ್ ಡೇಯನ್ನು ಫಾಲ್ಸ್ ನೋಡೋದ್ರ ಜೊತೆಗೆ. ಹಾಗೆ ನೀವು ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊತೀವಿ. ನಿಮಗೂ ಒಂದು 4 ಟೊರೊಂಟೊ ಹತ್ತಿರ ಇರೋ ಆಂಟಾರಿಯೋಲಿರೋ ಕೆಲವೊಂದು ಫಾಲ್ಸ್ಗಳನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಸೊ ನಿಮಗೆ ಖುಷಿ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಖುಷಿಯಾಗಿರಿ. ಬೈ ಬೈ. ಮುಖನೇ ಕಾಣ್ತಲ್ಲ. ಎಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬೈ ಬಾಯ್.